ವಿಜಯಪುರ ಜಿಲ್ಲೆಯ ಶ್ರೀ ಮಹಾಲಕ್ಷ್ಮಿ ಗೆಳೆಯರ ಬಳಗದ ವತಿಯಿಂದ ಸುಮಾರು 4 ದಿನದಿಂದ ನಗರದ ವಿವಿಧ ಆಸ್ಪತ್ರೆಗಳು ಹಾಗೂ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಮತ್ತು ಬೀದಿ ಬದಿಯಲ್ಲಿ ಊಟವಿಲ್ಲದೆ ಮಲಗಿರುವ ಅನಾಥರಿಗೆ, ಕೊರೋನಾ ವಾರಿಯರ್ಸ್ಗಳಿಗೆ, ಪೊಲೀಸರಿಗೆ ಸತತವಾಗಿ 4 ದಿನದಿಂದ ಉಪಹಾರದ ಪ್ಯಾಕೆಟ್ ಹಾಗೂ ನೀರಿನ ಬಾಟಲ್ ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಮಹಾಲಕ್ಷ್ಮಿ ಗೆಳೆಯರ ಬಳಗದ ಸದಸ್ಯರಾದ ವಿನೋದ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಾವು ಈ ಸಂಘದಲ್ಲಿ ಸುಮಾರು 10 ರಿಂದ 15 ಸದಸ್ಯರಿದ್ದು, ನಮ್ಮ ಕಡೆಯಿಂದ 3 ವಾಹನದಲ್ಲಿ ಉಪಹಾರ ಮತ್ತು ನೀರಿನ ಬಾಟಲ್ ಅನ್ನು ವಿತರಿಸುತ್ತಿದ್ದೇವೆ. ಒಂದು ವಾಹನದಲ್ಲಿ ಸುಮಾರು 1,000 ಉಪಹಾರದ ಪ್ಯಾಕೆಟ್ ಹಾಗೂ ನೀರಿನ ಬಾಟಲ್ಗಳಿದ್ದು, ಕೊರೋನಾ ವಾರಿಯರ್ಸ್ಗಳಿಗೆ, ಪೊಲೀಸರಿಗೆ, ಅನಾಥರಿಗೆ ವಿತರಣೆ ಮಾಡುತ್ತೇವೆ. ಎಲ್ಲಿಯವರೆಗೆ ಲಾಕ್ಡೌನ್ ಇರುತ್ತದೋ ಅಲ್ಲಿಯವರೆಗೆ ಈ ಕಾರ್ಯವನ್ನು ಮುಂದುವರಿಸುತ್ತೀವಿ ಎಂದು ಹೇಳಿದರು. ನಮ್ಮ ಮಹಾಲಕ್ಷ್ಮಿ ಗೆಳೆಯರ ಸಂಘದಿಂದ ಇವತ್ತು 4ನೇ ದಿವಸ ರೀ. ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಲು, ಬೇಲ್ಡಿ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು ಇಂಥವ್ರ ಕಡೆಯಿಂದ ರೋಡ್ ಮೇಲೆ ಯಾರ್ಯಾರು ಮಲ್ಕೊಂಡಿರ್ತಾರಲ್ರಿ, ಊಟ ಏನು ಇರಲ್ಲ, ಅನಾಥ ಮತ್ತು ಲೇಬರ್ಸು ಅವರಿಗೆ ಊಟದ ನಾವು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿವಿ. ಇವತ್ತು 4ನೇ ದಿವಸ ಊಟದ ಅವರಿಗೆ ಕೊಡೋದು. ಎಲ್ಲಿವರೆಗೆ ಮಾಡ್ತಿರ್ತಾರೆ ಇದು? ನಮ್ಮ ಲಾಕ್ಡೌನ್ ಮುಗಿತಾನ ರೀ. ಲಾಕ್ಡೌನ್ ಮುಗಿತು. ಲಾಕ್ಡೌನ್ ಎಲ್ಲ ಕೊರೋನಾ ವಾರಿಯರ್ಸ್ಗಳಿಗೆ, ಎಲ್ಲ ಕೊರೋನಾ ವೈರಸ್ಗಳಿಗೆ ಹಾಸ್ಪಿಟಲ್ದಾಗ ಎಲ್ಲ ಬೆಡ್ಡಿಗೆ ನಾವೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ. ಪೂರಾ ಬೆಡ್. ಎಷ್ಟು ಜನ ಕಾರ್ಯಕರ್ತರು ಇದ್ರಿ ನಿಮ್ಮ ಸಂಘ? ನಮ್ಮೊಂದು 10 ಮಂದಿ ಇದ್ದೀವಿ ಸರ್. 10 ಮಂದಿ. ಎಷ್ಟು ಗಾಡಿ ಇದಾವೆ? ನಮ್ಮ ಟೋಟಲ್ 3 ಗಾಡಿ ರೀ. 3 ಗಾಡಿ ಇದೆ. ಹಾಂ, ಬಿಜಾಪುರ. ಎಲ್ಲೆಲ್ಲಿ ಅಡ್ಡಿಲ್ಲ ಸಿಟಿಯಾಗ? ಸಿಟಿ ಓನ್ಲಿ, ಸಿಟಿ ಪೂರಾ ಸಿಟಿ. ಪೊಲೀಸ್ ಡಿಪಾರ್ಟ್ಮೆಂಟು ಪ್ಲಸ್ಸು ಎಲ್ಲ ಹಾಸ್ಪಿಟಲ್. ಲಾಲಸಾಬ ಸಬರಕುಳ, ವಿ4 ನ್ಯೂಸ್, ವಿಜಯಪುರ.